ತಂಕ್ಲಿನ ಜೋಕುಲು ಸಾನ್ನಿಧ್ಯ ಬೊಕ ಚಿಂತನ್ನ ಪುಟ್ಟು ಪರ್ಬನ್ ಸಾಯಿ ಪರಿವಾರದ ಬುಧವಾರದ 25ನೇ ದಿನದ ಅನ್ನದಾನದ ಸೇವೆಗೆ ಧನಂಜಯರಾವ್ ಸಿಂಧಿಯಾ ಬೊಕ ಚರಣ್ರಾವ್ ಪವಾರ್ ಸಗಾಯ ಕೊರ್ದು ಅನ್ನದಾನದ ಪುಣ್ಯದ ಸೇವೆ ನಡಪಾಯಿರಿ. ऐसा करते हैं एक एक लाइन का अभी वो मिलता है तो गैप 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 इधर ಚಂದ್ರಣ್ಣ ಓಕೆ ಒಂದು ನಿಮಿಷ ಇಚ್ಚಿ ಕೊಡ್ಲೆ ಬೈ ಜೋಕ್ಲೆನ ಪುಟ್ಟು ಪರ್ಬನ್ ಈ ರೀತಿಯಾದ ಸಾಮಾಜಿಕ ಸೇವೆಡು ನಡಪಾಯಿನ ಧನಂಜಯರಾವ್ ಬೊಕ ಚರಣ್ರಾವ್ ಪವಾರ್ರಿಗೆ ಅಭಿನಂದನೆಲು. ಸಾಯಿ ಪರಿವಾರದ ಅನ್ನದಾನದ ಸೇವೆ ಅವು ನಿಜವಾದ ದೇವರನ ಪೂಜೆಗೆ ಸಮ ಪಂಡದು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅಭಿನಂದನೆದ ಪಾತ್ರ ಪಂಡೇರು. ವಿಶೇಷವಾಗಿ ಆಪತ್ಕಾಲದಲ್ಲಿ ಸಮಾಜಕ್ಕೆ ಏನಾದರೂ ಸಹಾಯ ಮಾಡಿದರೆ ಸಮಾಜ ಒಂದಲ್ಲ ಒಂದು ದಿನ ಗುರುತಿಸ್ತದೆ ಹಿರಿಯರು ಹೇಳ್ತಾರೆ. ಇವಾಗ ಕರೋನಾ ಮಹಾಮಾರಿ ಸಾಂಕ್ರಾಮಿಕ ರೋಗವು ಇಡೀ ಜಗತ್ತಿಗೆ ಆವರಿಸಿದೆ. ಇದಕ್ಕೆ ಸಂಬಂಧಪಟ್ಟು ಅತ್ಯಂತ ತಳಮಟ್ಟದಿಂದ ಹಿಡಿದು ಶ್ರೀಮಂತರ ತನಕ ಹೊಟ್ಟೆಗೆ ಹಣ್ಣಕ್ಕೂ ಕೂಡ ಸಮಸ್ಯೆ ಆಗಿದೆ ಎಂದು ನಮಗೆ ಲೆಕ್ಕ ಅಂತದೆ. ಇಂಥ ಸಂದರ್ಭದಲ್ಲಿ ಸಾಯಿ ಪರಿವಾರ ಗ್ರೂಪ್ನವರು ಬೇರೆ ಬೇರೆ ದಾನಿಗಳಿಂದ ಸಂಗ್ರಹಿಸಿ ನಿರಂತರವಾಗಿ 26 ದಿವಸ ಅನ್ನದಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ಅದು ವಿಶೇಷವಾದ ಕಾರ್ಯಕ್ರಮ. ಇವತ್ತು ಧನಂಜಯರಾವ್ ಮತ್ತು ಧನಂಜಯರಾವ್ ಮತ್ತು ಚರಣ್ ಅವರ ಲೆಕ್ಕದಲ್ಲಿ ನೂರಾರು ಅನ್ನದಾನದ ವ್ಯವಸ್ಥೆಯನ್ನು ಮಾಡುವುದಂದರೆ ಅದು ವಿಶೇಷವಾಗಿ ದೇವರಿಗೆ ಸಮರ್ಪಿಸಿದ ಪೂಜೆಯ ರೀತಿಯಲ್ಲಿ ಆಗ್ತದೆ. ಯಾರೆಲ್ಲ ಈ ಅನ್ನದಾನಕ್ಕೆ ಸಹಾಯ ಮಾಡಿದ್ದಾರೋ ಅವರೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಇನ್ನಷ್ಟು ಸಮಾಜದಲ್ಲಿ ಆ ಬಡಬಗ್ಗರನ್ನು ಹುಡುಕಿ ಅವರಿಗೆ ಅನ್ನದಾನವನ್ನು ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ಅವರಿಗೆ ಕೊಡಲಿ. ಇದೇ ರೀತಿ ನಿರಂತರವಾಗಿ ನಮ್ಮ ಪ್ರಕಾಶನ್ ಆಗಿರ್ಬೋದು, ಪ್ರವೀಣ್ ಕುಂಪಲ್ ಆಗಿರ್ಬೋದು, ಪುರುಷೋತ್ತಮನ್ ಆಗಿರ್ಬೋದು, ಅವರ ಇಡೀ ಟೀಮ್
ಅದರೊಟ್ಟಿಗೆ ಮಾಧ್ಯಮದ ಮಿತ್ರರು ನಿರಂತರವಾಗಿ ಅದರ ಬಗ್ಗೆ ಹೋರಾಟ ಮಾಡ್ತಾರಲ್ಲ, ಅವರಿಗೆ ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಜಿಲ್ಲಾ BJP ವಿಶೇಷ ರೀತಿಯಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಬಂಧುಗಳಿಗೆ ಸಾಯಿ ಪರಿವಾರದ ಸದಸ್ಯರು ಲಾಕ್ಡೌನ್ದ ಪೊರ್ತುಡು ನಿರಾಶ್ರಿತರಿಗೆ ನಿರ್ಗತಿಕರಿಗೆ ಅನ್ನದಾನದ ಪುಣ್ಯದ ಸೇವೆಯನ್ನು ಮಲ್ತೊಂದುಲ್ಲೇರು. ದಾನಿಲುಲ್ಲ ಈ ಪುಣ್ಯ ಬೇಲೆಗೆ ಸಹಕಾರ ಕೊರೊಂದುಲ್ಲೇರು. ಇನಿ ತಲಂಜಯರಾವ್ ಬೊಕ ಚರಣ್ ರಾವ್ ತಂಕಲ ಜೋಕುಳು ಸಾನ್ನಿಧ್ಯ ಬೊಕ ಚಿಂತನ್ರನ ಪುಟ್ಟು ಪರ್ಬದ ಸಲುವಾದ ಇಂಚಿನೊಂಜಿ ಪುಣ್ಯದ ಬೇಲೆಗೆ ಸಹಕಾರ ಕೊಡ್ತೇರು. ಮಾತೆರೆಗಳ ದೇವರು ಎಡ್ಡೆ ಮಲ್ಪಡು ಪಂಡದು ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಹಾರೈಸಾಯರು. ಕೊರೋನಾ ಮಹಾಮಾರಿಯಾಗಿರ್ತಕ್ಕಂಥ ಆ ಒಂದು ವೈರಸ್ಸಿನ ಬಗ್ಗೆ ಇಡೀ ದೇಶ ಇವತ್ತು ತಲ್ಲಣಗೊಂಡಿರುವುದು ನಮಗೆಲ್ಲ ಗೊತ್ತಿದೆ. ಆ ಪ್ರಕಾರ ಇವತ್ತು ತುಕ್ಕೋಟಿನ ಆಸುಪಾಸಿನ ಪರಿಸರದಲ್ಲಿ ಭಾಳಷ್ಟು ದಿನಕೂಲಿ ಕಾರ್ಮಿಕರಿದ್ದು ಭಾಳಷ್ಟು ಭಿಕ್ಷುಕರಿಗೂ ಕೂಡ ಇವತ್ತು ಅನ್ನದ ವ್ಯವಸ್ಥೆ ಇಲ್ಲದಂಥ ಒಂದು ಪರಿಸ್ಥಿತಿಯನ್ನು ಕಂಡು ಇವತ್ತು 26ನೇ ದಿವಸದ ಈ ದಿವಸ ಶಾಹಿ ಪರಿವಾರ ಮತ್ತು ಅವರ ಸಹಪಾಠಿಗಳು ಒಟ್ಟು ಸೇರಿ ಇವತ್ತು ಅನ್ನ ಕೊಡುವಂಥ ಆ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇಂಥ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಹಿ ಪರಿವಾರ ಮತ್ತು ಇವತ್ತು ಮಗುವಿನ ಹುಟ್ಟುಹಬ್ಬದ ಧನಂಜಯ್ ಮತ್ತು ಚರಣ್ ಅವರ ಆ ಒಂದು ಅನ್ನದಾನ ಸೇವೆಯನ್ನು ಕೂಡ ಶಾಹಿ ಪರಿವಾರನ ಒಟ್ಟಿಗೆ ಜೋಡಿಸಿಕೊಂಡು ಈ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಇಂಥ ಒಂದು ದಾನ ಮಾಡುವಂಥ ಆ ಒಂದು ಶಕ್ತಿಯನ್ನು ದೇವರು ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮಾತೆರ್ಲ ಲಾಕ್ಡೌನ್ದ ತೊಂದರೆಡು ಉಪ್ಪುನಗ ತೊಂದರೆ ಬಂಗಡು ಉಪ್ಪುನಕಲ ಸೇವೆಗೆ ಇನ್ನೊಂಜಿ ಎಡ್ಡ ಅವಕಾಶ ಪಂಡದು ತಂಕಲ್ನ ಜೋಕುಲ್ನ ಪುಟ್ಟು ಪರ್ಬನ್ ಈ ರೀತಿಯಾಗಿ ಆಚರಿಸಾಯ ಪಂಡದು ಶ್ರೀ ತಲಂಜಯರಾವ್ ಸಿಂಧಿಯಾ ಬೊಕ ಚರಣ್ ರಾವ್ ಪವಾರ್ ತೆರಿಪಾಯರು. ಸಾಯಿ ಪರಿವಾರ್ ಇವರ ಈ ದೊಡ್ಡ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ನನ್ನ ಮಗಳ ಹುಟ್ಟುಹಬ್ಬ ಹಾಗೂ ನನ್ನ ಗೆಳೆಯನ ಮಗನ ಪ್ರಯುಕ್ತ ನಾವು ಇವತ್ತೊಂದು 26ನೇ ದಿನದ ಊಟದ ವ್ಯವಸ್ಥೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕೋವಿಡ್-19 ಎಂಬ ಮಹಾಮಾರಿ ರೋಗ ನಮ್ಮನ್ನೆಲ್ಲ ಈ ದೇಶವನ್ನೆಲ್ಲ ಬಿಟ್ಟು ಆದಷ್ಟು ಬೇಗ ದೂರ ಹೋಗಿ ನಮಗೆಲ್ಲರಿಗೂ ನಿತ್ಯ ಜೀವನ ಯಾವ ರೀತಿ ಮಾಡ್ತಿದ್ದೇವೆ ಆ ರೀತಿ ಮಾಡುವಂಥ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇಂಥ ದಿನ ಮುಂದಿನ ದಿನಗಳಲ್ಲಿ ಬರದೇ ಇರಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಬೇರೆ ಬೇರೆ ಕಡೆ ಕೊರೋನಾ ಎಂಬ ಈ ಮಹಾಮಾರಿ ಇದರಿಂದ ನನ್ನ ಮಗನಾದ ಚಿಂತನ್ ಮತ್ತು ಅವನ ಲೆಕ್ಕದಲ್ಲಿ ಒಂದು ಊಟ ಹಾಗೆ ಮುಂಜಾನೆ ನಾವು ಅವರ ಮಗಳ ಒಂದು ಹುಟ್ಟುಹಬ್ಬ ಇವತ್ತು. ಅದೇ ರೀತಿಯಲ್ಲಿ ಇವತ್ತೊಂದು ಊಟ ಕೊಡುವಂತ ನಾವು ತಿಳ್ಕೊಂಡಿದ್ದೀವಿ. ಅದೇ ಪ್ರಕಾರ ಇವತ್ತೆಲ್ಲ ಊಟ ಕೊಟ್ಟಿದ್ದೀವಿ. BJP ಕುಡ್ಲ ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಕ್ಷೇತ್ರ ಉಪಾಧ್ಯಕ್ಷರು ಯಶವಂತ ಅಮೀನ್, ಪ್ರಮುಖರು ರಾಜೇಶ್ ಮಡಿವಾಳ್, ರಜನೀಶ್ ನಾಯಕ್, ಸಾಯಿ ಪರಿವಾರದ ಪ್ರವೀಣೇಶ್ ಕುಂಪಲ, ಪುರುಷೋತ್ತಮ ಕಲ್ಲಾಪು, ಗಣೇಶ್ ಶಿಲ್ಪಿ, ದೀಕ್ಷಿತ್ ತೊಕ್ಕೋಟು, ಪ್ರದೀಪ್ ಶ್ರೇಯನ್, ಸತೀಶ್ ಭಟ್ನಗರ, ವಿಕಾಸ್ ಕುಂಪಲ ಇಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗಿದ್ದರು.